ಹಿಂದೂಗಳಲ್ಲದವರಿಗೆ ದೇವಸ್ಥಾನದ ಗದ್ದೆಯಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶಗಳು ಇಲ್ಲ ಇಲ್ಲ ಇಲ್ಲ. ಇಲ್ಲಿ ಜಾತ್ರೆಯಲ್ಲಿ ಅನ್ಯಮತೀಯರು ಬಂದ್ರೆ ಖಂಡಿತವಾಗಿ ಗಲಾಟೆ. ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಳದಲ್ಲಿ ಏಪ್ರಿಲ್ 10ರಿಂದ 20ರ ತನಕ ನಡೆಯಲಿರುವ ವಾರ್ಷಿಕ ಜಾತ್ರೋತ್ಸವದ ಸಂದರ್ಭದಲ್ಲಿ ಜಾತ್ರಾ ಗದ್ದೆಯಲ್ಲಿ ತಾತ್ಕಾಲಿಕ ಅಂಗಡಿ ವ್ಯಾಪಾರಿಗಳಿಗೆ ಸಂತೆ ಏಲಂ ಮಾರ್ಚ್ 29ರಂದು ನಡೆಯಿತು. ಏಲಂನಲ್ಲಿ ಭಾಗವಹಿಸಲು ಹಿಂದೂ ಬಾಂಧವರಿಗೆ ಮಾತ್ರ ಅವಕಾಶವಿದ್ದುದರಿಂದ ಹಿಂದೂಗಳು ಮಾತ್ರ ಏಲಂನಲ್ಲಿ ಭಾಗವಹಿಸಿದರು. ಏಲಂ ನಡೆಯುವ ಆರಂಭದಲ್ಲಿ ಬಿಡ್ಡುದಾರರು 20,000 ರೂಪಾಯಿ ಇಎಂಡಿ ಮೊತ್ತ ಪಾವತಿಸಿ ಏಲಂನಲ್ಲಿ ಭಾಗವಹಿಸಲು ಅವಕಾಶ ನೀಡಿದಂತೆ ಬಿಡ್ಡುದಾರರು ಇಎಂಡಿ ಮೊತ್ತವನ್ನು ದೇವಳದ ಕಚೇರಿಗೆ ಭರಿಸಿದ ಬಳಿಕ ಏಲಂನಲ್ಲಿ ಭಾಗವಹಿಸಲು ಅವಕಾಶ ನೀಡಲಾಗಿತ್ತು. ಬಿಡ್ಡುದಾರರು ಇತ್ತೀಚಿನ ಭಾವಚಿತ್ರ, ಆಧಾರ್ ಕಾರ್ಡ್ ಪ್ರತಿ ನೀಡುವುದು ಕಡ್ಡಾಯವಾಗಿತ್ತು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳ್ಳಿಯ ಆರಂಭದಲ್ಲಿ ಓಂಕಾರದ ಮೂಲಕ ಏಲಂ ಆರಂಭಿಸಿದರು. ಈ ಬಾರಿ ಸರ್ಕಾರದ ಸುತ್ತೋಲೆ ಕಾನೂನಿನಂತೆ ಸಂತೆ ಏಲಂ ಮತ್ತು ವ್ಯಾಪಾರ ಹಿಂದೂ ಬಾಂಧವರಿಗೆ ಮಾತ್ರ, ಇಲ್ಲಿ ಯಾರೂ ಕೂಡ ಒಳಬಾಡಿಗೆ ಕೊಡುವಂತಿಲ್ಲ. ರೂಲ್ಸ್ ಅನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದರಲ್ಲದೆ ನಿಮ್ಮ ಅಂಗಡಿಯಲ್ಲಿ ಎಷ್ಟು ಮಂದಿ ಸಿಬ್ಬಂದಿಗಳಿರುತ್ತಾರೆ ಎಂಬುದನ್ನ ಮಾಹಿತಿ ಕೊಡಬೇಕು. ಎಲ್ಲರೂ ಫೋಟೋ ಸಹಿತ ಕೊಡಬೇಕು. ಅವರಿಗೆ ದೇವಳದ ಕಡೆಯಿಂದ ಗುರುತಿನ ಚೀಟಿ ನೀಡಲಾಗುವುದು. ಮುಂದೆ ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ಮಾಡಿಕೊಡಬಾರದು. ರೂಲ್ಸ್ ಅನ್ನ ಎಲ್ಲರೂ ಪಾಲನೆ ಮಾಡಬೇಕು ಎಂದರು. ಗವರ್ಮೆಂಟ್ ಇಂದ ಸುತ್ತೋಲೆ ಪ್ರಕಾರ ನಮಗೆ ಕ್ಲಿಯರ್ ಆಗಿ ಬಂದಿದೆ, ಏನಾಗ್ತದೆ ಏನಿದೆ ಅಂತ ಹೇಳೋದನ್ನು ಒಳಬಾಡಿಗೆಯಲ್ಲಿ ಕೂಡುವಾಗಿಲ್ಲ, ರೂಲ್ಸಿನ ಪ್ರಕಾರ ಹಾಗೆ ಇದೆ. ಸೊ ನಾವೇನಿದೆ ಆ ರೂಲ್ಸನ್ನು ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದೇವೆ. ಸೊ ನಿಮ್ಮ ಈಗಾಗಲೇ ಅವರು ಹೇಳಿರಬೇಕು, ನಿಮ್ಮ ಅಂಗಡಿಯಲ್ಲಿ ಯಾರು ನಿಮ್ಮ ಪಾರ್ಟ್ನರ್ ಇರ್ಬೋದು, ನಿಮ್ಮ ಸಿಬ್ಬಂದಿ ಇರ್ಬೋದು, ಎಷ್ಟು ಜನ ಇರ್ತಾರೆ ಅಂತ ಹೇಳುವಂಥದ್ದನ್ನು ನೀವು ನಮಗೆ ಕೊಡಬೇಕು, ಫೋಟೋ ಸಹಿತ ಕೊಡಬೇಕು. ಅವರದ್ದು ID ಮಾಡಿ ಕೊಡಲಾಗ್ತದೆ. ಆ ID ಸಮೇತ ಅವರು ಅಂಗಡಿಯಲ್ಲಿ ಇರುವಂಥದ್ದು. ಆ ರೀತಿಯ ವ್ಯವಸ್ಥೆಯನ್ನೇ ನಾವು ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದರೆ ಯಾವುದೇ ರೀತಿಯ ಗೊಂದಲಗಳಿಗೆ, ನಾಳೆ ಚರ್ಚೆಗಳಿಗೆ ಅವಕಾಶ ಕೊಡೋದಾಗಿ ನಾವು ನೋಡಿಕೊಳ್ಬೇಕು. ಯಾಕೆಂತ ಹೇಳಿದರೆ ನಮ್ಮ ಇಲ್ಲಿ ಜಾತ್ರೆಯಲ್ಲಿ ಅನ್ಯಮತೀಯರು ಬಂದರೆ ಖಂಡಿತವಾಗಿ ಗಲಾಟೆ ಆಗ್ತದೆ. ಸೊ ಹಾಗಾಗಿ ಈ ಒಂದು ಏನು ರೂಲ್ಸ್ ಏನಿದೆ, ಈ ಒಂದು ವಿಷಯ ಏನಿದೆ, ಅದನ್ನು ನೀವುಗಳೆಲ್ಲರೂ ಫಾಲೋ ಮಾಡ್ತೀರಿ, ಎಲ್ಲರೂ ಪಾಲಿಸ್ತೀರಿ ಅಂತ ಹೇಳುವ ಭಾವನೆಯೊಂದಿಗೆ ಬಿಡ್ಡನ್ನ ಈಗ ಪ್ರಾರಂಭ ಮಾಡುವ. ಆರಂಭದಲ್ಲಿ ಮಾಜಿ ಪುರಸಭಾ ಅಧ್ಯಕ್ಷ ರಾಜೇಶ್ ಬನ್ನೂರು ಏಲಂ ಷರತ್ತುಗಳನ್ನು ಓದಿದ್ರು. ಹಿಂದೂಗಳಲ್ಲದವರಿಗೆ ದೇವಸ್ಥಾನದ ಗದ್ದೆಯಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶಗಳು ಇಲ್ಲ ಇಲ್ಲ ಇಲ್ಲ. ಇನ್ನೊಬ್ಬರಿಗೆ ಸ್ಟಾಲ್ ಕೊಡೋದು, ಉದಾಹರಣೆ ನಾನು ಸ್ಟಾಲ್ ತಗೊಳ್ಳೋದು, ಹಬ್ಬ ಪರಿಚಯ ಕೊಡೋದು, ಅಷ್ಟರ ಜಾಸ್ತಿ ಕೊಟ್ಟರು ಅವಕಾಶಗಳು ಇಲ್ಲ. ನಮಗೆ ಸ್ಟಾಲ್ ಅಲ್ಲಿ ಸ್ಟಾಫ್ಗಳಿಗೆ ಕೂಡ ಅವಕಾಶಗಳು ಇರುವುದಿಲ್ಲ. ಬ್ಯಾಂಕಿನಲ್ಲಿದ್ದ ನಾವು ಅಲ್ಲಿಂದ ಅವಕಾಶಗಳಿಲ್ಲ. ಅದಕ್ಕೋಸ್ಕರ ಯಾವ ರೀತಿಯ ಅವಕಾಶಗಳನ್ನು ಕೊಡಬೇಡಿ. ಏಲಂನಲ್ಲಿ ಭಾಗವಹಿಸಿ. ಒಳ್ಳೆ ಪುತ್ತೂರು ಜಾತ್ರೆ ಅಂದರೆ ಅದು ಹತ್ತೂರಲ್ಲೂ ಬಹಳ ಗೌಜಿಯ ಜಾತ್ರೆ, ನಿಮಗೆಲ್ಲ ಗೊತ್ತಿದೆ. ನಾವು ಸ್ವಲ್ಪ ಹಿಂದೆ ಮುಂದೆ ನೋಡಿದರೆ ಇಷ್ಟು ದೊಡ್ಡ ಜಾತ್ರೆ ನಡೆಯುವುದಿಲ್ಲ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಪುತ್ತೂರಿನ ಜಾತ್ರೆಯಲ್ಲಿ ನನಗೆ ತಿಳಿದ ಮಟ್ಟಿಗೆ ಕಳೆದೊಂದು ಕೊರೋನಾ ಸ್ವಲ್ಪ ಕಿರಿಕಿರಿಯಾಗಿ ಬಿಟ್ಟರೆ ಬೇರೆ ಇಷ್ಟೊಳಗೆ ಯಾವುದೇ ಅಭ್ಯಾಸಗಳು ಬರಲಿಲ್ಲ. ದೇವರ ಅನುಗ್ರಹದಿಂದ ಎಲ್ಲರಿಗೂ ಬೇಕಾದಂತಹ ಅನುಕೂಲಗಳನ್ನು ಮಾಲಿಂಗೇಶ್ವರ ಕಲ್ಪಿಸಿದ್ದಾರೆ. ಅದು ಇನ್ನೂ ಕೂಡ ಮುಂದುವರಿಯುವ ಆಶಯ ನಮ್ಮದು. ಆ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರು ಬಳಿಕ ವಾಸ್ತು ಇಂಜಿನಿಯರ್ PG ಜಗನ್ನಿವಾಸರಾವ್ ಏಲಂ ಪ್ರಕ್ರಿಯೆ ಪ್ರಾರಂಭಿಸಿದ್ರು. ಗಿರೀಶ್ ಏಲಂ ಏರಿಕೆ ಮೊತ್ತವನ್ನ ತಿಳಿಸಿದ್ರು. ವ್ಯಾಪಾರಸ್ಥರು ಏಲಂನಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ದೇವಳದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ವೀಣಾ BK, B ಐತಪ್ಪ ನಾಯ್ಕ್, ರವೀಂದ್ರನಾಥ ರೈ ಬಳ್ಳಮಜಲು, ರಾಮಚಂದ್ರ ಕಾಮತ್, ಶೇಖರ್ ನಾರಾವಿ, ದೇವಳದ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ, ಕಚೇರಿ ವ್ಯವಸ್ಥಾಪಕ ಹರೀಶ್ ಶೆಟ್ಟಿ ಉಪಸ್ಥಿತರಿದ್ದರು. ದೇವಳದ ಎದುರು ಮೈದಾನದ ಅನ್ನಛತ್ರದ ಹಿಂಬದಿಯಲ್ಲಿ ಗುರುತಿಸಿದ ಜಾಗವನ್ನ ಮಾರ್ಚ್ 31ರಂದು ಪೂರ್ವಾಹ್ನ 11 ಗಂಟೆಗೆ ಕೆಲವು ಷರತ್ತುಗಳಿಗೆ ಒಳಪಟ್ಟು ದೇವಳದ ಸಭಾಭವನದಲ್ಲಿ ಏಲಂ ನಡೆಸಲಾಗುತ್ತದೆ.